ಮಂಡಲ ಪಂಚಾಯಿತಿಯಿಂದ ಆರಂಭಗೊಂಡ ಕೊಣಾಜೆ ಪಂಚಾಯಿತಿ ಸದಸ್ಯತ್ವ ಅಂದಿನಿಂದ ಇಂದಿನವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅಭಿವೃದ್ಧಿಯಾಗಿ ಇತರ ಗ್ರಾಮಗಳಿಗೆ ಮಾದರಿಯಾಗಿದೆ. ಮಂಗಳೂರು ವಿಶ್ವವಿದ್ಯಾಲಯ ಗ್ರಾಮಕ್ಕೊಂದು ಮುಕುಟವಾಗಿ ಪರಿಣಮಿಸಿದೆ ಅಂತ ಶಾಸಕ ಯುಟಿ ಖಾದರ್ ಅಭಿಪ್ರಾಯಪಟ್ಟರು. ಕೊಣಾಜೆ ಗ್ರಾಮ ಪಂಚಾಯಿತಿ ಭಾರತ್ ನಿರ್ಮಾಣ ರಾಜೀವ ಗಾಂಧಿ ಸೇವಾ ಕೇಂದ್ರದ ಮೇಲ್ಛಾವಣಿಯಲ್ಲಿ ನಿರ್ಮಾಣಗೊಂಡ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಸಭಾಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಆ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕಡ್ಡಾಯವಾಗಿ ನಿಮ್ಗೆ ಮಾಡೇ ಕೊಡ್ತದೆ. ನೀವು ಜನಪ್ರತಿನಿಧಿ ಹೋಗಿ ಕೇಳಬೇಕಂತ ಇಲ್ಲ, ನಾನು ಇಲ್ಲಿ ಇರಬೇಕಂತಲೂ ಇಲ್ಲ. ತಾಲೂಕು ಮಟ್ಟದ ಕೋರ್ಟು, ತಾಲೂಕು ಮಟ್ಟದ ಆಸ್ಪತ್ರೆ, ತಾಲೂಕು ಮಟ್ಟದ ಕ್ರೀಡಾಂಗಣ, ತಾಲೂಕು ಮಟ್ಟದ ಟೌನ್ ಹಾಲ್, ತಾಲೂಕು ಮಟ್ಟದ RTO ಆಫೀಸ್, ತಾಲೂಕು ಮಟ್ಟದ ಫಾರೆಸ್ಟ್ ಆಫೀಸ್, ಸುಮಾರು 25-29 ಸರ್ಕಾರಿ ಇಲಾಖೆಗಳು ತಾಲೂಕು ಮಟ್ಟದ ಎಲ್ಲ ಕೂಡಿರುವುದು ಈ ನಿಮ್ಮ ಸುತ್ತ ವ್ಯಾಪ್ತಿ ಬೇರೆ ಬೇರೆ ಕಟ್ಟಡ ನಿರ್ಮಾಣದಾಗ ಇಡೀ ಊರಿಗೂರೇ ಅಭಿವೃದ್ಧಿ ಆಗುವಂಥ ವಿಚಾರ ಇವತ್ತು ಆಗುವುದು. ಆದ ಕಾರಣ ಇದೆಲ್ಲ ಕೂಡ ಈ ಒಂದು ಅವಧಿಯಲ್ಲಿ ಆಗಿದ್ದು ನನಗೆ ಅತ್ಯಂತ ಸಂತೋಷ ಮತ್ತು ಸಮಾಧಾನ ಅಂತ ಕೂಡ ಇವತ್ತು ನಾನು ಹೇಳಲಿಕ್ಕೆ ಇವತ್ತು ಬಯಸಿ ನಾನು ಹೇಳ್ತೇನೆ. ಇನ್ನೇನಾದರೂ ಚಿಂತೆ ಇಲ್ಲ, ಏನೆಲ್ಲ ಕೆಲಸ ಕ್ಷೇತ್ರ ಮಟ್ಟಕ್ಕೆ ಏನೆಲ್ಲ ಕೆಲಸ ಇನ್ನು ಜಿಲ್ಲೆ ಮಾಡಲಿಕ್ಕೆ ಗೊತ್ತಿಲ್ಲ, ತಾಲೂಕು ಮಟ್ಟದ ಲಾಸ್ಟ್ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಆ ಒಂದು ಈ ಒಂದು ಅವಧಿಯನ್ನು ಮಾಡಲಿಕ್ಕೆ ನನ್ನ ದೊಡ್ಡ ಮಟ್ಟದ ಆಶೆಯನ್ನು ಕುರಿತಾಗಿದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಹಮ್ಮದ್ ಮೋನು ಮಲಾರ್, ಸದಸ್ಯೆ ಪದ್ಮಾವತಿ ಪೂಜಾರಿ ಹಾಗೂ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.